ಎಲ್ಲರಿಗೂ ನಮಸ್ಕಾರ. ಲೋಕೇಶ್ ಬೆಳ್ತಂಗಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ವೋಟರ್ ಐ ಡಿಯೊಂದಿಗೆ ಆಧಾರ್ ಕಾರ್ಡನ್ನು ಹೇಗೆ ಲಿಂಕ್ ಮಾಡುವುದು ಅಂತ ತಿಳಿಸಿಕೊಡ್ತೇನೆ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿರುವ ಪ್ಲೇಸ್ಟೋರನ್ನು ಓಪನ್ ಮಾಡಬೇಕು. ಅದರಲ್ಲಿ ವೋಟರ್ ಹೆಲ್ಪ್ಲೈನ್ ಅಂತ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ಈಗ ನಾನು ಸ್ಕ್ರೀನಲ್ಲಿ ತೋರಿಸ್ತಿದ್ದೇನೆ ಸ್ನೇಹಿತರೆ. ಆ ಆ್ಯಪನ್ನು ಡೌನ್ಲೋಡ್ ಮಾಡಿ ನಂತರ ಓಪನ್ ಅಂತ ಕೊಡಬೇಕು. ಓಪನ್ ಅಂತ ಕೊಡ್ತಿದ್ದೇನೆ ಸ್ನೇಹಿತರೆ. ಆಗ ವೋಟರ್ ಹೆಲ್ಪ್ಲೈನ್ ಅಂತ ಒಂದು ಸ್ಕ್ರೀನಲ್ಲಿ ತೋರಿಸ್ತದೆ. ಮತ್ತು ಅದರಲ್ಲಿರುವ ಸೂಚನೆಗಳನ್ನು ನೀವು ಓದಿ ಐ ಅಗ್ರಿ ಅಂತ ಕೊಡಬೇಕು. ಇಲ್ಲಿ ಲ್ಯಾಂಗ್ವೇಜನ್ನು ಚೂಸ್ ಮಾಡಲಿಕ್ಕಿರ್ತದೆ. ಸೊ ನಿಮ್ಮ ಯಾವ ಸಂಬಂಧಪಟ್ಟ ಲ್ಯಾಂಗ್ವೇಜನ್ನು ಇಲ್ಲಿ ಚೂಸ್ ಮಾಡಬೇಕು. ನಾನು ಈಗ ಇಂಗ್ಲೀಷ್ ಅಂತಾಗಿದೆ, ಇಂಗ್ಲೀಷನ್ನು ಚೂಸ್ ಮಾಡಿದ್ದೇನೆ. ಭಾಷೆಯನ್ನು ಆಯ್ಕೆ ಮಾಡಿದ ನಂತರ ಗೆಟ್ ಸ್ಟಾರ್ಟೆಡ್ ಅಂತ ಆಪ್ಷನಲ್ಲಿ ಕ್ಲಿಕ್ ಕೊಡಬೇಕು. ಈಗ ಫಸ್ಟ್ ಆಪ್ಷನ್ಗೆ ಕ್ಲಿಕ್ ಕೊಡಬೇಕು. ವೋಟರ್ ರಿಜಿಸ್ಟ್ರೇಷನ್ ಅಂತಿದೆ, ಅದಕ್ಕೆ ಕ್ಲಿಕ್ ಕೊಡಿ. ಮತ್ತು ವೋಟರ್ ಸರ್ವಿಸಲ್ಲಿ 5ನೇ ಪಾಯಿಂಟ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಕೊಡಬೇಕು. ಮತ್ತು ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಹತ್ತಿರದಲ್ಲಿರೋ ಮೊಬೈಲ್ ನಂಬರ್ ಆ್ಯಡ್ ಮಾಡಿದರೆ ಒಳ್ಳೆಯದು, ಅದಕ್ಕೆ OTP ಬರ್ತದೆ. ಇನ್ನು ನೀವು ಈಗಾಗಲೇ ಐಡಿಯನ್ನು ಹೊಂದಿದರೆ ಅದು ಫಸ್ಟ್ ಆಪ್ಷನ್ ಕ್ಲಿಕ್ ಕೊಡಬೇಕು. ಮತ್ತು ಇಲ್ಲಿ ವೋಟರ್ ಐಡಿಯ ನಂಬರನ್ನು ಹಾಕಬೇಕು. ನಿಮ್ಮ ವೋಟರ್ ID ನಂಬರನ್ನು ಹಾಕಬೇಕಾಗುತ್ತೆ. ಆದ ನಂತರ ಸ್ಟೇಟ್ ಸೆಲೆಕ್ಷನ್ ಅಂತ ಇರ್ತದೆ, ಅಲ್ಲಿ ನಿಮ್ಮ ಸಂಬಂಧಪಟ್ಟ ರಾಜ್ಯದ ಹೆಸರನ್ನು ಆಯ್ಕೆ ಮಾಡಬೇಕು. ನಾನೀಗ ಕರ್ನಾಟಕ ಅಂತ ಆಯ್ಕೆ ಮಾಡಿದೆ ನನ್ನದು. ಸೊ ನಂತರ ಪ್ರೊಸೀಡ್ ಅಂತ ಕೊಡಬೇಕು. ಆಗ ನಿಮ್ಮ ವೋಟರ್ ಐಡಿಗೆ ಸಂಬಂಧಪಟ್ಟಂಥ ವಿಳಾಸಗಳು, ಹೆಸರುಗಳು ಎಲ್ಲ ಸರಿಯಾಗಿಂದ ಚೆಕ್ ಮಾಡಬೇಕು. ಅದು ಸ್ಕ್ರೀನಲ್ಲಿ ತೋರಿಸ್ತದೆ. ಮತ್ತು ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಕೊಡಬೇಕು ಸರಿ ಇದ್ದರೆ. ಇಲ್ಲಿ ಅದು ನಂಬರ್ ತಪ್ಪಿದರೆ ಇಲ್ಲಿ ಗೊತ್ತಾಗ್ತದೆ ಕ್ಲೀನಾಗಿ. ಸೊ ನಂತರ ಆಧಾರ್ ಕಾರ್ಡ್ನ ನಂಬರನ್ನು ಹಾಕಲಿರ್ತದೆ. ನಾನೀಗ ನನ್ನ ಆಧಾರ್ ನಂಬರನ್ನು ಹಾಕ್ತಿರ್ತೇನೆ. ಸ್ಕ್ರೀನಲ್ಲಿ ಹೈಡ್ ಮಾಡಲಾಗಿದೆ, ಯಾಕಂದರೆ ಪರ್ಸ್ನಲ್ ಇನ್ಫಾರ್ಮೇಷನ್ ಆಗುತ್ತೆ. ಸೊ ಅದಕ್ಕಾಗಿ ಹೈಡ್ ಮಾಡಲಾಗಿದೆ. ಅದಾದ ಬಳಿಕ ನಿಮ್ಮ ಇಮೇಲ್ ID ಆ ಪ್ಲೇಸನ್ನು ಮೆನ್ಷನ್ ಮಾಡಬೇಕು. ನೀವು ಯಾವ ಗ್ರಾಮದವರಾಗಿದ್ದರೆ ಅದು. ಈಗ ನನ್ನ ಗ್ರಾಮದ ಹೆಸರು ತಣ್ಣೀರ್ಪಂತ ಅಂತ ಆಗಿದೆ. ಸೊ ನಾನು ಅದಕ್ಕೆ ತಣ್ಣೀರ್ಪಂತ ಅಂತ ನನ್ನ ಅಪ್ಲಿಕೇಶನ್ ಪ್ಲೇಸ್ಗೆ ಆಗ್ತಿದ್ದದು. ಪ್ಲೇಸ್ ಆಫ್ ಅಪ್ಲಿಕೇಶನ್ ಹಾಕಿದ ನಂತರ ಡನ್ ಅಂತ ಆಪ್ಷನ್ಗೆ ಕ್ಲಿಕ್ ಕೊಡಬೇಕು. ನಂತರ ನೀವು ಕೊಟ್ಟಂಥ ವಿವರಗಳೆಲ್ಲ ಸರಿಯಾಗಿದ್ದರೆ ಅದನ್ನು ಕನ್ಫರ್ಮ್ ಅಂತ ಕೊಡಬೇಕು. ಸೊ ಅಲ್ಲಿಗೆ ನಿಮ್ಮ ವೋಟರ್ ಐಡಿಯೊಂದಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗುತ್ತದೆ ಅಷ್ಟೇ. ಈ ರೀತಿಯಾಗಿ ಆಧಾರ್ ಕಾರ್ಡನ್ನು ವೋಟರ್ ಐಡಿಯೊಂದಿಗೆ ಲಿಂಕ್ ಮಾಡೋದ್ರಿಂದ ನಿಮ್ಮ ಸಮಯ ಕೂಡ ಉಳಿತಾಯವಾಗುತ್ತದೆ. ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ, ಯಾಕಂದರೆ ಇದು ಕೇಂದ್ರ ಸರ್ಕಾರದ ಒಂದು ಆದೇಶವಾಗಿದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ಕೊಳ್ತಿದ್ದೆ. ಧನ್ಯವಾದಗಳು ಸ್ನೇಹಿತರೆ.